ಮನೆಗೆ ಬೇಕಾಗಿರೋ ಸಾಮಗ್ರಿಗಳು ಎಲ್ಲ ಒಂದೇ ಅಂಗಡಿಯಲ್ಲಿ ಸಿಗಬೇಕು ಅಂದ್ಕೋತೀವಿ. ಆದ್ರೆ ಅಂತ ಜನರಲ್ ಸ್ಟೋರ್ ಎಲ್ಲಿದೆ ಅಂತ ಯೋಚಿಸ್ತೀವಿ. ನಿಮಗೆ ಬೇಕಾಗಿರೋ ದಿನಸಿ ಸಾಮಗ್ರಿಗಳು, ರುಚಿಯಾದ ತಿಂಡಿ ತಿನಿಸುಗಳು ಈಗ ಒಂದೇ ಸೂರಿನಡಿಯಲ್ಲಿ ಸಿಗ್ತಾ ಇದೆ. ಅದು ಎಲ್ಲಿ ಅನ್ನೋದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ಅಯ್ಯೋ, ಮನೆಗೆ ಬೇಕಾಗೋ ವಸ್ತು ಒಂದಾ ಎರಡ? ಅಕ್ಕಿ ಹಿಟ್ಟು, ಉದ್ದಿನ ಬೇಳೆ, ಸೋಪು, ಸಾಂಬಾರು ಹುಡಿ. ಅಬ್ಬಬ್ಬಾ, ಈ ಎಲ್ಲಾ ವಸ್ತುಗಳು ಖಾಲಿಯಾದ್ರೆ ಟೆನ್ಷನ್ ಶುರುವಾಗ್ಬಿಡುತ್ತೆ. ಯಾಕಂದ್ರೆ ಒಂದೊಂದು ಐಟಮ್ಗೆ ಒಂದೊಂದು ಅಂಗಡಿ ಹತ್ರ ಹೋಗ್ಬೇಕು. ಎಲ್ಲಾದ್ರೂ ಒಂದು ಕಡೆ ಮನೆಗೆ ಬೇಕಾಗೋ ದಿನಬಳಕೆ ವಸ್ತುಗಳು ಸಿಗ್ತಾ ಇದ್ರೆ ತುಂಬಾನೇ ಒಳ್ಳೆದಿತ್ತು ಅಲ್ವಾ? ಬಹುಶಃ ನಿಮ್ಗೂ ಇದೇ ಯೋಚನೆ ಇದೆ ಅನ್ಸುತ್ತೆ. ಹಾಗಾದ್ರೆ ನಿಮ್ಗೊಂದು ಒಳ್ಳೆ ಸುದ್ದಿ ಹೇಳ್ತೀವಿ ಕೇಳಿ. ಎಸ್, ಇದು ನಿಮಗಾಗಿ ತೆರೆದಿರುವ ಶ್ರೀ ದುರ್ಗಾ ಜನರಲ್ ಸ್ಟೋರ್ ಅಂಡ್ ಬೇಕರಿ, ಬಂಟ್ವಾಳ ತಾಲೂಕಿನ ಗಡಿಯಾರದಲ್ಲಿ ಇಂದು ಶುಭಾರಂಭಗೊಂಡಿರುವ ಹೊಸ ಮಳಿಗೆ. ಆರಿಕಲ್ಲು ಸ್ವಾತಿ ದಿವಾಕರ್ ಪೂಜಾರಿ ಅವರೇ ಈ ನೂತನ ಮಳಿಗೆಯ ಓನರ್. ಇವರೇ ನಿಮಗಾಗಿ ಬೇಕಾಗಿರೋ ಎಲ್ಲಾ ಸಾಮಗ್ರಿಗಳನ್ನ ಒಂದೇ ಸೂರಿನಡಿಯಲ್ಲಿ ಸಿಗುವ ಹಾಗೆ ಮಾಡಿದ್ದು. ಇಲ್ಲಿ ಸೋಪು, ಅಕ್ಕಿ, ಮಸಾಲ ಹುಡಿ, ಹಾಲು, ಮೊಸರು, ತಂಪು ಪಾನೀಯಗಳು ಅಷ್ಟೇ ಅಲ್ಲದೆ ಮನೆ ಬಳಕೆಗೆ ಬೇಕಾಗೋ ಎಲ್ಲಾ ರೀತಿಯ ವಸ್ತುಗಳು ಖಂಡಿತ ಸಿಗುತ್ತೆ. ಹಾಗಾದ್ರೆ ದಿನಸಿ ವಸ್ತುಗಳಿಗಾಗಿ ಇನ್ಮೇಲೆ ಇಲ್ಲಿಗೆ ಬರ್ಬೋದು. ಆದ್ರೆ ಮನೆಗೆ ಸ್ವೀಟ್ಸ್ ಬೇಕಲ್ವಾ, ಮತ್ತೆ ಬೇರೆ ಬೇಕರಿ ಹುಡುಕಿಕೊಂಡು ಹೋಗ್ಬೇಕಾ ಅಂತ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಉತ್ತರ ಇಲ್ಲೇ ಸಿಗುತ್ತೆ. ವಾರೆ ವಾಹ್, ಬೇಕರಿ ಅಂದ್ರೆ ಇದಪ್ಪ. ಸ್ವೀಟ್ಸ್, ಸ್ಪೈಸಿ, ಬನ್, ಸಾಟ್, ಮೈಸೂರು ಪಾಕ್, ಲಡ್ಡು, ಅರೆರೆ ಎಷ್ಟು ಬಗೆ ಬಗೆಯ ಖಾದ್ಯಗಳು ಇದೆ. ಅಂತೂ ನಿಮ್ಗೆ ಬೇಕಾಗಿರೋ ಸ್ವೀಟ್ಸ್ ಕೂಡ ಒಂದೇ ಮಳಿಗೆಯಲ್ಲಿ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಆಯ್ತು. ಇಷ್ಟೇ ಅಲ್ಲ ವೀಕ್ಷಕರೇ, ಇವರು ಹುಟ್ಟುಹಬ್ಬಕ್ಕೆ ಕೇಕ್ ಕೂಡ ರೆಡಿ ಮಾಡಿ ಕೊಡ್ತಾರೆ. ಜೊತೆಗೆ 4 ಕಿಲೋಮೀಟರ್ ಅಂತರದ ಒಳಗೆ ಇರುವ ಮನೆಗಳಿಗೆ ಫ್ರೀ ಡೆಲಿವರಿ ಫೆಸಿಲಿಟಿ ಕೂಡ ಇದೆ. ಹಾಗಾದ್ರೆ ನೂತನವಾಗಿ ಶುಭಾರಂಭಗೊಂಡ ಶ್ರೀ ದುರ್ಗಾ ಬೇಕರಿ ಅಂಡ್ ಜನರಲ್ ಸ್ಟೋರ್ ಬಗ್ಗೆ ಪೆರಾಜಿಯ ವಿನಿತ್ ಶೆಟ್ಟಿ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ದಿವಾಕರ್ ಕರೀಶ್ವಲ್ಯ ಅಂಬೇರ್ನ ದಾದೈನಿ ಗಡಿಯಾರ ಜಂಕ್ಷನ್ ಜಿನಸ್ ಬುಕ್ಕ ಬೇಕರಿ ಅಂಗಡಿ ಓಪನ್ ಆತಂಡ ಒಂದೊಂದು ಬಾರಿ ಅವಶ್ಯಕತೆ ಏನ ಜಾಗ ಎಂದು ಆ್ಯಕ್ಚುಲಿ 4 ಗ್ರಾಮದ ಒಂಜಿ ಮಿಡ್ಲ್ ಜಾಗ ಎಂದು ಒಂದು ಪೆರಾಜೆ ಕರೀಶ್ವಲ್ಯ ಕೆದಿಲ ಒಂದು ಮಾತು ಒಂಜಿ ಜಾಗದ ಮಿಡ್ಲ್ ಅಂಚ ಮಾತೆಗಳ 4 ಗ್ರಾಮದ ಒಂದೊಂಜಿ ಒಂಜಿ ಅವಶ್ಯಕತೆ ಏನ ಜಾಗ ಆರ್ನ ಉದ್ಯಮ ನನಾತ್ ಎತ್ತರಕ್ಕೆ ಪೋಡ್ ಬಂದು ಆರೈಸುವಂತಲ್ಲ. 4 ಗ್ರಾಮದ ಹೃದಯ ಭಾಗದಲ್ಲಿ ಶುಭಾರಂಭಗೊಂಡಿರುವ ಶ್ರೀ ದುರ್ಗಾ ಬೇಕರಿ ಅಂಡ್ ಜನರಲ್ ಸ್ಟೋರ್ 4 ಗ್ರಾಮದ ಗ್ರಾಮಸ್ಥರಿಗೆ ಒಂದೇ ಸೂರಿನಡಿ ಎಲ್ಲಾ ವಸ್ತುಗಳನ್ನ ಸಿಗೋ ಹಾಗೆ ಮಾಡಿದೆ. ಆದ್ರಿಂದ ಈ ನೂತನ ಮಳಿಗೆ ಜನರಿಗೆ ಉತ್ತಮವಾದ ಸೇವೆ ನೀಡಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ವಿಕ್ರಮ್ ನಾಯಕ್, ಕಹಳೆ ನ್ಯೂಸ್, ಪುತ್ತೂರು.